ಕೇರಳ ರಾಜಕೀಯ ಅಂದರೆ ಅಲ್ಲಿ ಸಾಮಾನ್ಯವಾಗಿ ಘಟಾನುಘಟಿ ನಾಯಕರ ಅಬ್ಬರ ಇರುತ್ತದೆ. ಆದರೆ 2026ರ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ 25 ವರ್ಷದ ಯುವತಿ ಇಡೀ ರಾಜ್ಯದ ಗಮನ ಸೆಳೆಯುತ್ತಿದ್ದಾರೆ. ಹಣೆಯ ಮೇಲೆ ಗಂಧದ ಲೇಪನ, ಕೈ ಮೇಲೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಎಂಬ ಹಚ್ಚೆ, ಮುಖದಲ್ಲಿ ಮಂದಹಾಸ, ಆದರೆ ಮಾತಿನಲ್ಲಿ ಮಾತ್ರ ಬೆಂಕಿ. ಅವರೇ ಎಟ್ಟುಮನೂರ್ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಅಥಿರಾ ಡಿ ನಾಯರ್. ಯಾರು ಈ ಅಥಿರಾ? ಇವರ ರಾಜಕೀಯ ಎಂಟ್ರಿ ಇಷ್ಟೊಂದು ಸದ್ದು ಮಾಡುತ್ತಿರುವುದಕ್ಕೆ ಕಾರಣವೇನು? ನೋಡೋಣ ಬನ್ನಿ. ಅಥಿರಾ ಕೇವಲ ಒಬ್ಬ ರಾಜಕಾರಣಿಯಲ್ಲ, ಇವರು ಬಹುಮುಖ ಪ್ರತಿಭೆ. ಕಂಪ್ಯೂಟರ್ ವಿಜ್ಞಾನದಲ್ಲಿ ಎಂಎಸ್ಸಿ ಪದವಿ ಪಡೆದಿರುವ ಇವರು ಒಬ್ಬ ಪ್ರಬುದ್ಧ ಭರತನಾಟ್ಯ ಕಲಾವಿದೆ ಮತ್ತು ಕರ್ನಾಟಕ ಸಂಗೀತ ಗಾಯಕಿ. ರಾಜಕೀಯಕ್ಕೆ ಬರುವ ಮೊದಲು ಶಿಕ್ಷಕಿಯಾಗಿಯೂ ಸೇವೆ ಸಲ್ಲಿಸಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿದ್ದ ಇವರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಆದರೂ 2020 ಪಕ್ಷದ ಅಭ್ಯರ್ಥಿ ವೀಣಾ ನಾಯರ್ ಅವರ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಟ್ಟಾಗ ಬಂದ ಈ ಅವಕಾಶವನ್ನು ಅಥಿರಾ ಹೌದು ಎಂದು ಧೈರ್ಯದಿಂದ ಒಪ್ಪಿಕೊಂಡರು. ಸವಾಲುಗಳಿಗೆ ಹೆದರದ ಇವರ ಗುಣವೇ ಇವತ್ತು ಇವರನ್ನು ಅಖಾಡಕ್ಕಿಳಿಸಿದೆ. ಅಥಿರಾ ಅವರ ಪ್ರಚಾರದ ಶೈಲಿ ಎಷ್ಟು ಆಕರ್ಷಕವಾಗಿದೆಯೋ ಅಷ್ಟೇ ಆಕ್ರಮಣಕಾರಿಯಾಗಿದೆ. ಎದುರಾಳಿ ಅಭ್ಯರ್ಥಿ ಹಾಲಿ ಸಚಿವ ವಿಎನ್ ವಾಸವನ್ ಅವರನ್ನೇ ನೇರವಾಗಿ ಗುರಿಯಾಗಿಸಿಕೊಂಡಿರುವ ಅಥಿರಾ ಸಚಿವರ ಹಳೆಯ ದಿನಗಳನ್ನು ನೆನಪಿಸಿ ಚಾಟಿ ಬೀಸಿದ್ದಾರೆ. ನಿಮಗೆ ಉತ್ತಮ ಮೂಲಸೌಕರ್ಯ ಕೊಟ್ಟಿದ್ದು ಕೇಂದ್ರ ಸರ್ಕಾರ, ಆದರೆ ರಾಜ್ಯ ಸರ್ಕಾರ ನಾಚಿಕೆಯಿಲ್ಲದೆ ಅದರ ಕ್ರೆಡಿಟ್ ತೆಗೆದುಕೊಳ್ಳುತ್ತಿದೆ ಎಂದು ನೇರವಾಗಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಕೆಎಸ್ಆರ್ಟಿಸಿ ಬಸ್ನ ಮೆಟ್ಟಿಲುಗಳ ಅಳತೆಯೂ ಕೇಂದ್ರದ ನಿಯಮದಂತೆ ನಡೆಯುತ್ತದೆ ಎಂದು ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದ್ದಾರೆ. ಅಥಿರಾ ಅವರ ಈ ಸಂಚಲನವನ್ನು ನೋಡುತ್ತಿರುವ ಬೆಂಬಲಿಗರು ಇವರನ್ನು ಕೇರಳದ ಮೈಥಿಲಿ ಠಾಕೂರ್ ಎಂದು ಕರೆಯುತ್ತಿದ್ದಾರೆ. ಬಿಹಾರದ ಮೈಥಿಲಿ ಠಾಕೂರ್ ಅವರು ಕೂಡ ಇದೇ ವಯಸ್ಸಿನಲ್ಲಿ ರಾಜಕೀಯ ಕಣಕ್ಕಿಳಿದು ಅದ್ಭುತ ಪ್ರದರ್ಶನ ನೀಡಿದ್ದರು. ಈಗ ಅಥಿರಾ ಕೂಡ ಅದೇ ಹಾದಿಯಲ್ಲಿ ಸಾಗುತ್ತಿದ್ದಾರೆ. ಇವರನ್ನು ಜೆನ್ ಝೆಡ್ ಅಭ್ಯರ್ಥಿ ಎಂದು ಕರೆಯಲಾಗುತ್ತಿದೆ. ಕ್ಷೇತ್ರದ ಯುವಕರ ನಿರುದ್ಯೋಗದ ಸಮಸ್ಯೆಗಳನ್ನು ಬಗೆಹರಿಸಲು ತಮಗೆ ಸ್ಪಷ್ಟವಾದ ದೃಷ್ಟಿಕೋನವಿದೆ ಎನ್ನುತ್ತಾರೆ ಈ ಯುವ ನಾಯಕಿ. ಅನುಭವಿ ರಾಜಕಾರಣಿಗಳ ಪೋಸ್ಟರ್ಗಳ ನಡುವೆ ಒಬ್ಬ ಹೊಸ ಮುಖವಾಗಿ ಅಥಿರಾ ಜನರ ಮನೆ ಬಾಗಿಲಿಗೆ ಹೋಗುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಟ್ರೋಲ್ಗಳಿಗೆ ತಲೆಕೆಡಿಸಿಕೊಳ್ಳದ ಇವರು ಬದಲಾವಣೆಗಾಗಿ ಮತ ಕೇಳುತ್ತಿದ್ದಾರೆ. ಎಟ್ಟುಮನೂರಿನ ಮತದಾರರು ಈ ಯುವ ಪ್ರತಿಭೆಗೆ ಅವಕಾಶ ನೀಡುತ್ತಾರಾ? ಮಾರ್ಚ್ 2026ರ ಈ ಚುನಾವಣಾ ಫಲಿತಾಂಶವೇ ಅದಕ್ಕೆ ಉತ್ತರ ನೀಡಲಿದೆ. ನಿಮ್ಮ ಪ್ರಕಾರ ಯುವಕರು ರಾಜಕೀಯಕ್ಕೆ ಬರುವುದು ಒಳ್ಳೆಯದೇ? ಅಥಿರಾ ಅವರ ಭಾಷಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.